ಉಡುಪಿ ಉಚ್ಚಿಲ ದಸರಾ 2025 ಪ್ರಯುಕ್ತ ದೇವಸ್ಥಾನದ ಸುತ್ತಲೂ ರಾಷ್ಟ್ರೀಯ ಹೆದ್ದಾರಿ 66ರ ಉಚ್ಚಿಲದಿಂದ ಪಡುಬಿದ್ರಿ ಮತ್ತು ಕಾಪುವಿನವರೆಗೆ ಅಳವಡಿಸಲಾಗಿರುವ ಅತ್ಯಾಕರ್ಷಕ ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆಯನ್ನು ಉಚ್ಚಿಲ ದಸರಾ ರೂವಾರಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಉದ್ಘಾಟಿಸಿದರು. ಪ್ರಧಾನ ಅರ್ಚಕ ವೇದಮೂರ್ತಿ ರಾಘವೇಂದ್ರ ಉಪಾಧ್ಯಾಯ ಪ್ರಾರ್ಥಿಸಿದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜೆಸಿ ಕೋಟ್ಯಾನ್, ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ್ ಸುವರ್ಣ, ದಸರಾ ಸಮಿತಿ ಅಧ್ಯಕ್ಷ ವಿನಯ್ ಕರ್ಕೇರ, ಪ್ರಮುಖರಾದ ವಾಸುದೇವ್ ಸಾಲ್ಯನ್, ಗುಂಡು ಬಿ ಅಮೀನ್, ಮೋಹನ್ ಬೆಂಗ್ರೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ತಾರೀಕಿನಿಂದ 2 ತಾರೀಕಿನವರೆಗೆ ವಿವಿಧ ರೀತಿಯ ಹೋಮಾದಿಗಳು ಪೂಜಾದಿಗಳು ನಡೆಯಲಿಕ್ಕಿದೆ. ಈ ಕ್ಷಣ ಅತ್ಯಂತ ಪವಿತ್ರವಾದಂತಹ ಒಂದು ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗುವಂತಹ ಸಮಯ. ಅಂತಹ ಸಮಯದಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ನಾಳೆಯಿಂದ ಶರದ್ ಋತುವಿನ ಮಹೋತ್ಸವ ಕಾಲದಲ್ಲಿ ವಿಶೇಷವಾಗಿ ಶ್ರೀ ದೇವರಿಗೆ ಬೆಳಗಿನ ನಿರ್ಮಾಲ್ಯ ವಿಸರ್ಜನೆ ಪೂಜೆಗಳನ್ನು ಮಾಡಿಕೊಂಡು ಉದಯ ಪೂಜೆ ಮಾಡಿಕೊಂಡು ತದನಂತರ ಸಾಕ್ಷಾತ್ ಧಾನ್ಯಲಕ್ಷ್ಮಿಯನ್ನು ನಾವು ಸ್ವಸ್ತಿಕ ಮಧ್ಯದಲ್ಲಿ ಪೂಜೆ ಮಾಡಿ ಆ ಧಾನ್ಯಲಕ್ಷ್ಮಿಯನ್ನು ಆವಾಹಿಸಿ ತೆನೆ ಕಟ್ಟತಕ್ಕಂತಹ ಒಂದು ವಿಶೇಷ ರೀತಿಯ ಪೂಜೆ. ಆ ಧಾನ್ಯಲಕ್ಷ್ಮಿಯನ್ನು ಎಲ್ಲ ವಿಧದ ರೀತಿಯಲ್ಲಿ ದೇವರಿಗೆ ಪೂಜೆ ಮಾಡಿಕೊಂಡು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರಿಗೆ ತೆನೆ ಕಟ್ಟುವಂಥ ಹಬ್ಬ. ಹಾಗೆ ಅದನ್ನು ಭಕ್ತಾದಿಗಳಿಗೆ ವಿತರಣೆ ಮಾಡುವಂಥದ್ದು. ನಂತರ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ ಮಾಡಿ ಮಹಾಲಕ್ಷ್ಮಿಗೆ ನಾಳಿನ ದಿವಸ ದುರ್ಗಾ ತಾರ್ಯಂ ಅಂತ ಹೇಳುವಾಗ ದುರ್ಗಾ ದೇವಿಯ ಅಲಂಕಾರ ಮಾಡಿ ಮಧ್ಯಾಹ್ನದಲ್ಲಿ ಮಹಾಪೂಜೆ. ಅದೇ ಸಂದರ್ಭದಲ್ಲಿ ಬೆಳಗಿನ ದಿವಸ ಸಾಮೂಹಿಕ ಪ್ರಾರ್ಥನೆ ಮಾಡಿಕೊಂಡು ನೂತನವಾದಂತಹ ಸಭಾಗೃಹದಲ್ಲಿ ದಸರಾ ಮಹೋತ್ಸವದ ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದಸರಾ ಮಹೋತ್ಸವ ಉದ್ಘಾಟನೆಗೊಳ್ಳಲಿದೆ. ದಸರಾ ಪ್ರಯುಕ್ತ 3 ವರ್ಷ ಸತತವಾಗಿ ದಸರಾ ಕಾರ್ಯಕ್ರಮಗಳು ಮಾಡಿ ಈ ಸಲ 4ನೇ ವರ್ಷದ ದಸರಾ ಕಾರ್ಯಕ್ರಮದ ವಿದ್ಯುತ್ ದೀಪಾಲಂಕಾರವನ್ನು ಈಗಾಗಲೇ ನಮ್ಮ ಮಾರ್ಗದರ್ಶಕರು ಈ ಒಂದು ದಸರಾದ ರೂವಾರಿಗಳು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಉದ್ಘಾಟನೆಗೊಂಡಂಥ ಈ ಒಂದು ವಿದ್ಯುತ್ ದೀಪಾಲಂಕಾರವು ಸತತವಾಗಿ ಇವತ್ತಿನಿಂದ 2 ತಾರೀಕಿನವರೆಗೆ ಏನು 11 ದಿವಸ ಈ ಸಲ ದಸರಾ ಕಾರ್ಯಕ್ರಮಗಳು ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತದೆ. ಸತತವಾಗಿ 11 ದಿನಗಳ ಕಾಲ ವಿವಿಧ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಬೇರೆ ಭಜನಾ ಕಾರ್ಯಕ್ರಮ ಇರ್ಬೋದು, ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ನಡೆಯುವುದು, ಹಾಗೂ ಮಧ್ಯಾಹ್ನ ನಡೆಯುವ ಶ್ರೀ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನವದುರ್ಗೆಯರು ಮತ್ತು ಶಾರದಾ ಮಾತೆಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾನ್ಯ
ಉಸ್ತುವಾರಿ ಕಾರ್ಯದರ್ಶಿಗಳು ರೋಹಿಣಿ ಸಿಂಧೂರಿ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು SP ಅವರ ನೇತೃತ್ವದಲ್ಲಿ ನಡೀಲಿಕ್ಕಿದೆ. ನಮ್ಮವರೇ ಆದ ಯಶ್ಪಾಲ್ ಸೋಹಂಡ್ರು ಇರ್ತಾರೆ, ಗುರ್ಮೆ ಸುರೇಶ್ ಶೆಟ್ಟಿ ಇರ್ತಾರೆ, ಸೊರ್ಕೆ ಅವರು ಇರ್ತಾರೆ. ಹಾಗೆ ಎಲ್ಲ ಸಮಾಜ ಬಾಂಧವರು ಎಲ್ಲ ಭಕ್ತಾಭಿಮಾನಿಗಳು ಸೇರಿ ನಾಳೆಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗೆ ವಸ್ತು ಪ್ರದರ್ಶನ ಕೂಡ ನಾಳೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಹಾಗೆ ನಾಳೆಯಿಂದ ನಡೆಯುವ ಕಾರ್ಯಕ್ರಮ ಅಕ್ಟೋಬರ್ 2ರವರೆಗೆ ಜಲಸ್ತಂಭನದವರೆಗೆ ಸುಸೂತ್ರವಾಗಿ ನಡೀಲಿ ಅಂತ ತಾಯಿ ಹತ್ರ ಪ್ರಾರ್ಥನೆ. ಇವತ್ತು ಒಂದು ಬೆಳಕಿನ ಸೇವೆಯನ್ನು ತಾಯಿಯ ಆಶೀರ್ವಾದದಿಂದ ಪ್ರಾರಂಭ ಮಾಡಿದ್ದೇವೆ. ಖಂಡಿತ ದಸರಾ ಒಂದು ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಅನ್ನಪ್ರಸಾದ, ಚಂಡಿಕಾ ಹೋಮ ಎಲ್ಲ ತಾಯಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡುವ ಒಂದು ಯೋಚನೆಯೇ ಇರಾದೆ ನಮ್ಮ ಆಡಳಿತ ಮಂಡಳಿದು.